ಮಂಗಳೂರು ಶಕ್ತಿನಗರದ ಅನಿಮಲ್ ಕೇರ್ ಟ್ರಸ್ಟ್ ವತಿಯಿಂದ ಫೆಬ್ರವರಿ 24ರಂದು ಸುರತ್ಕಲ್ ಗೋವಿಂದದಾಸ ಪದವಿ ಪೂರ್ವ ಕಾಲೇಜು ಹತ್ತಿರದ ವಿಯರ್ಡ್ ಕಾಂಪ್ಲೆಕ್ಸ್ನಲ್ಲಿ ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳುವಂತಹ ಶಿಬಿರವನ್ನು ಆಯೋಜಿಸಲಾಗಿದೆ. ಅನಾಥ ಬೀದಿಪತಿಯ ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳಿಗೆ ಆಶ್ರಯ ಕಲ್ಪಿಸುವ ಉದ್ದೇಶದಿಂದ ಈ ಶಿಬಿರವನ್ನು ನಡೆಸಲಾಗುತ್ತಿದೆ. ಸಾಕು ಪ್ರಾಣಿಗಳನ್ನ ಅಂಗಡಿಯಿಂದ ದುಬಾರಿ ಹಣ ಕೊಟ್ಟು ಖರೀದಿಸುವ ಬದಲು ದೇಶೀಯ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನ ದತ್ತು ತೆಗೆದುಕೊಳ್ಳುವ ಕುರಿತು ಅನಿಮಲ್ ಕೇರ್ ಟ್ರಸ್ಟ್ ಜಾಗೃತಿಯನ್ನ ಮೂಡಿಸ್ತಾ ಇದೆ. ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನ ದತ್ತು ತೆಗೆದುಕೊಳ್ಳಲು 200 ರೂಪಾಯಿಯ ಶುಲ್ಕವನ್ನ ಸಂಗ್ರಹಿಸಲಾಗುತ್ತೆ. ಇದರಲ್ಲಿ ರೇಬಿಸ್ ತಡೆಯುವಂತಹ ಲಸಿಕೆಯ ಶುಲ್ಕ ಕೂಡ ಸೇರಿದೆ. ದತ್ತು ತೆಗೆದುಕೊಳ್ಳುವವರ ವಿಳಾಸದ ನಕಲು ಕೊಡಬೇಕು. ಅನಿಮಲ್ ಕೇರ್ ಟ್ರಸ್ಟ್ನವರು ಅವರಿಂದ ದತ್ತು ತೆಗೆದುಕೊಂಡ ಪ್ರಾಣಿಯ ಯೋಗಕ್ಷೇಮದ ಬಗ್ಗೆ ಹಾಗೂ ಅದಕ್ಕೆ ಸಂತಾನವಾಗದಂತೆ ಚಿಕಿತ್ಸೆ ಮಾಡಿಸುವುದರ ಬಗ್ಗೆ ಸಂಪರ್ಕವಿಟ್ಟುಕೊಳ್ಳುತ್ತಾರೆ. ದಾರಿ ತಪ್ಪಿದ, ಕಾಯಿಲೆಗೆ ಒಳಗಾದ ಮತ್ತು ತೊರೆದ ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಆಶ್ರಯ ಒದಗಿಸುವ ಉದ್ದೇಶದಿಂದ ಪ್ರಾರಂಭವಾದ ಅನಿಮಲ್ ಕೇರ್ ಟ್ರಸ್ಟ್ ಈ ಶಿಬಿರವನ್ನ ಆಯೋಜನೆ ಮಾಡ್ತಾ ಇದೆ. ನಮಸ್ಕಾರ. ದೇವರ ಸೃಷ್ಟಿಯಾದ ನಾಯಿ, ದನ, ಬೆಕ್ಕು, ಪಕ್ಷಿಗಳಿಗೆ ಮನುಷ್ಯರ ಹಾಗೇನೆ ಹಸಿವೆ, ನೋವು ಹಾಗೂ ಬಾಯಾರಿಕೆ ಆಗುತ್ತದೆ. ದಯವೇ ಧರ್ಮದ ಮೂಲ. ನಮ್ಮ ಅನಿಮಲ್ ಕೇರ್ ಟ್ರಸ್ಟ್ ಸಂಸ್ಥೆಯು ಶಕ್ತಿನಗರದಲ್ಲಿ ಬೀದಿ ಪ್ರಾಣಿಗಳಿಗೆ ಒಂದು ಆರೈಕೆ ಕೇಂದ್ರವನ್ನು ಮಾಡಿದ್ದೇವೆ. ಅಸಹಾಯ ಪರಿಸ್ಥಿತಿಯಲ್ಲಿ ಅಪಘಾತ ಒಳಪಟ್ಟ ಬೀದಿ ಪ್ರಾಣಿಗಳಿಗೆ ನಾವು ಇದನ್ನು ಸಂಸ್ಥೆ ಮಾಡಿದ್ದೇವೆ. ದೇಸಿ ತಳಿಯ ನಾಯಿ ಮರಿಗಳಿಗೆ, ಬೆಕ್ಕಿನ ಮರಿಗಳಿಗೆ ಮನೆ ಹುಡುಕೋದು ನಮ್ಮ ಒಂದು ಉದ್ದೇಶವಾಗಿರುತ್ತದೆ. ಈ ಉದ್ದೇಶದ ಹಿನ್ನೆಲೆಯಲ್ಲಿ 24ನೇ ತಾರೀಕು ಈ ತಿಂಗಳಿನ ಫೆಬ್ರವರಿ 24ಕ್ಕೆ 2019 ಆದಿತ್ಯವಾರ 10 ರಿಂದ 5 ಗಂಟೆಗೆ ಸುರತ್ಕಲ್ನ ವಿರಾಟ್ ಕಾಂಪ್ಲೆಕ್ಸ್ ಗೋವಿಂದಾಸ್ ಕಾಲೇಜ್ ಹತ್ತಿರ ಈ ಒಂದು ಶಿಬಿರ, ದತ್ತು ಕೊಡುವ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಯಾರಿಗೆ ನಾಯಿ, ಬೆಕ್ಕುಗಳಿಗೆ ಪೋಷಣೆ ಮಾಡುವ ಆಸಕ್ತಿ ಇದೆ, ದಯವಿಟ್ಟು ನಮ್ಮ ಈ ಒಂದು ಕ್ಯಾಂಪಿಗೆ, ಅಡಾಪ್ಷನ್ ಕ್ಯಾಂಪಿಗೆ ಬಂದು ನಮ್ಮ ಮರಿಗಳಿಗೆ ಒಂದು ಮನೆ ಕೊಡಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ.